ಬೆಳಗಾವಿಯಲ್ಲಿ ಡಿಸೆಂಬರ್ 13ರಿಂದ ಜರುಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಅಡಕೆ ಬೆಳೆಗಾರರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರ ಸಮಸ್ಯೆಗಳ ಕುರಿತು ಚರ್ಚಿಸಿ ಪರಿಹಾರವನ್ನ ಕಂಡುಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಘಟಕ ಆಗ್ರಹಿಸಿದೆ. ಈ ಕುರಿತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ ಪುಣಚ ಅವರು, ಜಿಲ್ಲೆಯಲ್ಲಿ ಈ ಸಾಲಿನಲ್ಲಿ ನಿರಂತರ ಮಳೆಯಿಂದಾಗಿ ರೈತರಿಗಾದ ನಷ್ಟ, ಅಭಿವೃದ್ಧಿಯ ಹೆಸರಿನಲ್ಲಿ ಕೃಷಿ ಭೂಮಿ ಹಾಗೂ ಅರಣ್ಯ ಸಂಪತ್ತಿನ ನಾಶ ತಡೆಯುವುದು ಹಿಂದಿನ ಸಾಲಿನ ಅತಿವೃಷ್ಟಿ ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲವಾಗಿರುವುದು ಮೊದಲಾದ 31 ಅಂಶಗಳ ಒತ್ತಾಯ ಪತ್ರವನ್ನು ಜಿಲ್ಲೆಯ ಸಚಿವರು, ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಾಗುವುದೆಂದು ಹೇಳಿದರು. ಇದಕ್ಕೆ ಪೂರಕವಾಗಿ ಸ್ಪಂದಿಸದಿದ್ದಲ್ಲಿ ಅಧಿವೇಶನದ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ಜನತೆಯ ಹಿತಾಸಕ್ತಿ ಕಾಪಾಡಲು ಪೂರಕವಾದ ನಿರ್ಣಯವನ್ನ ಕೈಗೊಳ್ಳಲು ರೈತ ಅಜೆಂಡಾವನ್ನ ರಚಿಸಿ ಅಧಿವೇಶನಕ್ಕೆ ರವಾನಿಸಲು ಬೆಳಗಾವಿಯ ಮಾರುತಿ ಮಂದಿರ ಸಭಾಂಗಣದಲ್ಲಿ ಡಿಸೆಂಬರ್ 13ರಂದು ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ರೈತ ಅಧಿವೇಶನವನ್ನ ಆಯೋಜಿಸಲಾಗಿದೆ ಎಂದು ಹೇಳಿದರು. ಇವತ್ತು ಪ್ರಮುಖವಾಗಿ ಈ ಜಿಲ್ಲೆಯಲ್ಲಿ ಸುಮಾರು 17 ಗ್ರಾಮಗಳಲ್ಲಿ ಏನು UPCL ಸಂಸ್ಥೆ ಇದ್ದು ಹೊಸ ಒಂದು 400 kV ವಿದ್ಯುತ್ ರೈಲು ಉಡುಪಿಯಿಂದ ಕಾಸರಗೋಡಿಗೆ ಹೋಗ್ತಾ ಇದೆ. ನಾವು ಹಲವಾರು ಬಾರಿ ಜಿಲ್ಲಾಧಿಕಾರಿಗಳನ್ನ, ಅಪರ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದೇವೆ. ಇದರಿಂದ ಬಹಳ ನಷ್ಟ ಆಗ್ತದೆ, ಅರಣ್ಯ ನಾಶ ಆಗ್ತದೆ, ಕೃಷಿ ನಾಶ ಆಗ್ತದೆ, ಜನಜೀವನಕ್ಕೆ ತೊಂದರೆ ಆಗ್ತದೆ. ಒಟ್ಟು 20 ಗ್ರಾಮ ಬರ್ತದೆ ಉಡುಪಿಯ ಜಿಲ್ಲೆಯ 3 ಗ್ರಾಮ ಸೇರಿ. ಇಲ್ಲ, ನಾನು ರೈತರ ಸಭೆ ಕರೀತೇನೆ, ಸಂತ್ರಸ್ತರ ಜೊತೆ ಮಾತಾಡಿದ ನಂತರ ಕನ್ವಿನ್ಸ್ ಮಾಡ್ತೇನೆ ಅಂತ ಜಿಲ್ಲಾಧಿಕಾರಿಗಳು. ಆದರೆ ಸಂತ್ರಸ್ತರಿಗೆ ತಿಳಿಸ್ತೇನೆ, ಯಾರು ಬೇರೆಯವ್ರನ್ನ ಕೂರಿಸ್ಬಿಟ್ಟು ಸಭೆ ಮಾಡಿದ್ದೇನೆ ಅಂತೇಳಿ ಈಗ 10ನೇ ತಾರೀಕು ನಂತರ ನೀವು ಸರ್ಕಾರಿ ಜಾಗದಲ್ಲಿ ಗೋಪುರ ನಿರ್ಮಿಸಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳ್ತಕ್ಕಂಥ ಪ್ರಕಟಣೆಯನ್ನು ಮಾಡಿದ್ದಾರೆ. ನಾವು 18ನೇ ತಾರೀಕು ಪ್ರತಿಭಟನೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೆವು ಕೊನೆಯ ನಮ್ಮದು ಜಿಲ್ಲಾ ಸಮಿತಿ ಸಭೆಯಲ್ಲಿ. ಆದರೆ ಈಗ ಲಾಕ್ಡೌನ್ ಇದ್ದು ಆತಂಕ ಇದೆ ಮತ್ತು ಅಧಿವೇಶನ ಕೂಡ ನಡೀತಾ ಇದೆ. ಅಧಿವೇಶನದಲ್ಲಿ ಇವ್ರು ಏನು ಮಾತಾಡಬೇಕು ಅಂತ ಹೇಳೋದನ್ನು ನಾವು ಸ್ವಲ್ಪ ಅವರ ಗಮನಕ್ಕೆ ತರಬೇಕು ಮತ್ತು ನಮ್ಮ ಸಮಸ್ಯೆಗಳೇನಿದ್ದಾವೆ ಅಂತ ನಿಮಗೆ ಅದರ ಪಟ್ಟಿಯನ್ನು ಕೊಟ್ಟಿದ್ದೇವೆ ಸರ್. ನಾನು ಹೆಚ್ಚು ಅದರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವು ಅದನ್ನು ನೋಡೋದು ಬೆಸ್ಟ್ ಅಂತ ಅನ್ಸುತ್ತೆ ಸರ್. ನಿಮ್ಮ ಸಮಯ ಮತ್ತು ಸುಮಾರು 31 ಡಿಮ್ಯಾಂಡ್ಸ್ ಇರೋದ್ರಿಂದ ಪ್ರಮುಖವಾಗಿ ನಮ್ಮ ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಈಗ 500 ರೂಪಾಯಿ ಆಗಿದೆ ಅಡಿಕೆಗೆ. ಅದು ಇಂಪೋರ್ಟ್ ಆಗ್ತಾ ಇಲ್ಲ, ಅದರಿಂದ ಅಡಿಕೆಗೆ ಮಾರ್ಕೆಟ್ ಆಗಿದೆ. ಆತಂಕ ಇದೆ ನಮಗೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಸಂಬಂಧಗಳು ಹಳಸಿದ್ದರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಆದರೆ ಅದೀಗ ಸರಿಯಾದರೆ, ಪ್ಯಾಚಪ್ ಆದರೆ ನಮ್ಮ ಅಡಿಕೆ ಮಾರುಕಟ್ಟೆ ಧಾರಣೆ ಬೀಳ್ತದೆ. ನಾವು 2017ರಲ್ಲಿ ರಾಜ್ಯ ಮಟ್ಟದ ತೆಂಗು ಮತ್ತು ಅಡಿಕೆ ಬೆಳೆಗಾರರ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಮಾಡಿ ರಾಜ್ಯ ಸರ್ಕಾರದ ಜೊತೆ ಮಾತಾಡಿ 350 ರೂಪಾಯಿ ಪರ್ kg ಬಿಳಿಕೋಟೆ ಅಡಿಕೆಗೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಫಿಕ್ಸ್ ಮಾಡಬೇಕು ಅಂತ ಕೇಳಿದ್ದೆವು. ಅದು ಪ್ರಸ್ತಾವನೆ ಹೋಯ್ತು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಪ್ರಸ್ತಾವನೆ ಹೋಗಿ 176 ಇದ್ದದ್ದು 251 ಆಯಿತು. ಅದಾಗಿ ಈಗ 3 ವರ್ಷ ದಾಟಿತ್ತು, ರಿವೈಸ್ ಆಗಲಿಲ್ಲ ಮಿನಿಮಮ್ ಇಂಪೋರ್ಟ್ ಪ್ರೈಸು. ನಮಗೆ ಈಗ ಇರ್ತಕ್ಕಂಥ ಆತಂಕ, ಈ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅನ್ನ ಹೈಕ್ ಮಾಡದೆ ಹೋಗುತ್ತೆ ಈ ಮಾರ್ಕೆಟ್ ಕೊಲ್ಯಾಪ್ಸ್ ಆಗಿಬಿಡ್ತದೆ. ಮತ್ತು ಈ ಸರ್ತಿ ನಿರಂತರ ಮಳೆ, ನಿಮಗೂ ಗೊತ್ತಿದೆ, ಅಸಾಂಪ್ರದಾಯಿಕವಾಗಿ ಮಳೆ ಬಂದಿದೆ. ಅಡಿಕೆ ಕೊಳೆ ರೋಗಕ್ಕೆ ಸ್ವಲ್ಪ ತುತ್ತಾಗಿದೆ. ಸ್ವಲ್ಪ ಅಡಿಕೆ ಇನ್ನೂ ಕೂಡ ಅಡಿಕೆ ಒಣಗಿಸಲಿಕ್ಕೆ ಬಹಳ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಮುಂದಿದೆ. ಅದಕ್ಕೊಂದು ಸೋಲಾರ್ ಮನೆ ಅದು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳುವಂಥದ್ದಿದೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್, ಪ್ರಧಾನ ಕಾರ್ಯದರ್ಶಿ ಕೆ ಪ್ರೇಮನಾಥ್ ಶೆಟ್ಟಿ ಬಾಲ್ತಿಲಾ, ಉಪಾಧ್ಯಕ್ಷ ಆಲ್ವಿನ್ ಮಿನೇಜಸ್, ಸಂಘಟನಾ ಕಾರ್ಯದರ್ಶಿ ರೋನಿ ಮೆಂಡೋನ್ಸಾ ಉಪಸ್ಥಿತರಿದ್ದರು. Abaca Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaca Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874